ಮೆದುಳು ಮತ್ತೆ ನಾಲಿಗೆಗೆ ಕನೆಕ್ಷನ್ ಕಟ್ ಆಗಿರುವಂಥದ್ದು ಈಶ್ವರಪ್ಪನವರಿಗೋ ಅಥವಾ ಸಿದ್ದರಾಮಯ್ಯನವರಿಗೋ ಅನ್ನೋದನ್ನ ಸಮಾಜ ಬಹಳ ವಿವೇಚನೆ ಮಾಡಬೇಕಾಗುತ್ತದೆ ಎಂದು ಹಿಂದೂ ಜಾಗರಣ ವೇದಿಕೆಯ ವಿಭಾಗ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಕುಕ್ಕೇಹಳ್ಳಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಹಿಜಾಬ್ ಬೆಂಬಲಿಸಿ ಅಲ್ ಖೈದಾ ಮುಖ್ಯಸ್ಥ ಮಾಡಿರುವ ವಿಡಿಯೋವನ್ನ ಆರ್ಎಸ್ಎಸ್ನವರು ಮಾಡಿರುವ ವಿಡಿಯೋ ಎಂದು ಹೇಳಿಕೆ ನೀಡಿರುವ ಸಿದ್ದರಾಮಯ್ಯನವರ ವಿರುದ್ಧ ಉಡುಪಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಕಾಂಗ್ರೆಸ್ನಲ್ಲಿ ಹಿಜಾಬ್ ಪರವಾಗಿ ಮಾತನಾಡುವವರು ಅಂದರೆ ಅದು ಸಿದ್ದರಾಮಯ್ಯನವರು. ಆದರೆ ಡಿಕೆಶಿಯವರು ಹಿಜಾಬ್ ಪ್ರಕರಣವನ್ನ ಎಲ್ಲಿಯೂ ಸಮರ್ಥಿಸಿಕೊಳ್ಳುವುದಕ್ಕೆ ಹೋಗಿಲ್ಲ. ಯಾಕಂದ್ರೆ ಅವರಿಗೆ ವಾಸ್ತವದ ಬಗ್ಗೆ ಅರಿವಿದೆ. ಸಿದ್ದರಾಮಯ್ಯನವರು ಜೀವನ ಪೂರ್ತಿ ಮುಸಲ್ಮಾನರ ತುಷ್ಟೀಕರಣ, ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸಿಕೊಂಡು ಬಂದವರು. ಅವರ ಬಗ್ಗೆ ನಾವು ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಟುಕೊಂಡಿಲ್ಲ. ಸಿಎಂ ಇಬ್ರಾಹಿಂ ಅವರು ಒಂದು ಕಾಮಿಡಿ ಪೀಸ್. ಹಿಜಾಬ್ ವಿಚಾರದಲ್ಲಿ ಅವರ ಮಾತುಗಳನ್ನ ಹಾಸ್ಯಾಸ್ಪದವಾಗಿ ತೆಗೆದುಕೊಳ್ಳಬೇಕು ಬಿಟ್ರೆ ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದು ಏನೂ ಇಲ್ಲ ಎಂದರು. ಸಿದ್ದರಾಮಯ್ಯನ ನೀವು ಹಿಜಾಬಿನ ಪ್ರಕರಣದಿಂದ ನೋಡಿ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನಲ್ಲಿ ಆ ಥರ ಅದರ ಪರವಾಗಿ ಗಟ್ಟಿ ಮಾತಾಡುವಂಥದ್ದು ಯಾರು ಕೇಳಿ ಸಿದ್ದರಾಮಯ್ಯ. ಇವತ್ತು DKಶಿ ಸಹಿತ ಅದನ್ನು ಬಾರಿ ಬಲವಾಗಿ ಅಲ್ಲಿಯೂ ಸಮರ್ಥನೆ ಮಾಡ್ಕೊಳ್ಳಿ ಹೋಗಲಿಲ್ಲ. ಯಾಕೆಂದರೆ ಅವರಿಗೆ ವಾಸ್ತವದ ಅರಿವಿದೆ. ಸಿದ್ದರಾಮಯ್ಯನ ಈ ಥರದ ಹೇಳಿಕೆಗಳಿಗೆ ಹಿಂದೂ ಸಮಾಜ ಏನು ಗಂಭೀರವಾಗಿ ತಗೊಳ್ಳೋದಿಲ್ಲ. ಯಾಕೆಂದರೆ ಅವರು ಯಾವತ್ತೂ ಹಿಂದೂ ಸಮಾಜದ ಪರವಾಗಿ ನಿಂತವರೇ ಅಲ್ಲ. ಅವರು ಇಡೀ ಜೀವನ ಪೂರ್ತಿ ಮುಸಲ್ಮಾನ್ ತುಷ್ಟೀಕರಣ, ಹಿಂದೂ ವಿರೋಧಿ ನೀತಿಯನ್ನೇ ಅನುಸರಿಸ್ಕೊಂಡು ಬಂದವರು. ಹಾಗಾಗಿ ಸಮಾಜ ಅದರ ಬಗ್ಗೆ ನಾವೇನು ತುಂಬ ನಿರೀಕ್ಷೆ ಇಟ್ಕೊಳ್ಳಿಕ್ಕಿಲ್ಲ. CM ಇಬ್ರಾಹಿಮು ಅದೊಂದು ಕಾಮಿಡಿ ಪೀಸು, ಅದೊಂದು ನಾವು ಅದನ್ನು ಭಾಳ ಅದನ್ನು ನಾವು ಕಾಮಿಡಿಯಾಗೇ ತಗೊಳ್ಬೇಕು ಬಿಟ್ಟರೆ ಅದು ಏನು ಭಾಳ ಗಂಭೀರವಾದ ವಿಷಯನೇ ಅಲ್ಲ. ಇಷ್ಟು ದೊಡ್ಡ ವಿಷಯ ಅಂದರೆ ಉಗ್ರನ ವಿಡಿಯೋವನ್ನು ಬಿಟ್ಟಿದ್ದಾರೆ ಅಂದರೆ ಇದು ಬಿಜೆಪಿಯ ಸೃಷ್ಟಿ, ಸಂಘ ಪರಿವಾರದ ಸೃಷ್ಟಿ ಅನ್ನೋದು ಏನು ಅಂತ ಅಲ್ಲ. ಇವತ್ತು ಸಂಘ ಪರಿವಾರ ಸೃಷ್ಟಿ ಹೇಳ್ತಾರೆ, ನಾಳೆ ಹೇಳ್ತಾರೆ ಅವನು ಅಲ್ ಖೈದಾದ ಮುಖ್ಯಸ್ಥ RSS ಸ್ವಯಂ ಸೇವಕನೇ ಅಂತ ಹೇಳ್ತಾರೆ. ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಯಾಕೆಂದರೆ ಅವರವರ ಮನಸ್ಥಿತಿ, ಅವರವರ ಮಾನಸಿಕತೆಗೆ ತಕ್ಕ ಹಾಗೆ ಮಾತಾಡ್ತಾರೆ. ಮತ್ತು ಅವ್ರು ಯಾವಾಗಲೂ ಹೇಳ್ತಾರೆ ಈಶ್ವರಪ್ಪನವರಿಗೆ, ಈಶ್ವರಪ್ಪನಿಗೆ ನಾಲಿಗೆಗೆ ಮತ್ತು ಮೆದುಳಿಗೆ ಕನೆಕ್ಷನ್ ಇಲ್ಲ, ಕಟ್ಟಾಗಿದೆ ನರ ಅಂತ. ಅದು ಈಶ್ವರಪ್ಪನಿಗೆ ಅನ್ವಯ ಆಗ್ತದೋ ಸಿದ್ದರಾಮಯ್ಯನಿಗೆ ಅನ್ವಯ ಆಗ್ತದೋ ಅನ್ನುವಂಥದ್ದು ನಾವೀಗ ಭಾಳ ಯೋಚನೆ ಮಾಡಬೇಕು. ಯಾಕೆಂದರೆ ಎಲ್ಲಿಯೋ ಅಲ್ ಖೈದಾ ಮುಖ್ಯಸ್ಥ ಅದು RSSನವ್ರು ವಿಡಿಯೋ ಮಾಡ್ತಾರೆ ಅಂದರೆ ಅದು ಇದಕ್ಕಿಂತ ದೊಡ್ಡ ಹಾಸ್ಯಾಸ್ಪದ ಏನಿದೆ? ಇವತ್ತು ಮಿದುಳು ಮತ್ತು ನಾಲಿಗೆಗೆ ಕನೆಕ್ಷನ್ ಕಟ್ಟಾಗಿರುವಂಥದ್ದು ಈಶ್ವರಪ್ಪನಿಗೂ ಅಥವಾ ಸಿದ್ದರಾಮಯ್ಯನಿಗೂ ಅನ್ನುವಂಥದ್ದನ್ನು ಸಮಾಜ ಭಾಳ ಯೋಚನೆ ಮಾಡಬೇಕಾದ ಸ್ಥಿತಿ ಬಂದಿದೆ.